ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಡಿಆರ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಚಂದ್ರಿಕಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಇವತ್ತೇ ನಾನು ಹೇಳಿಸಿ ನೆನಪಿಟ್ಟಿದ್ದೆ ಅಂತ ಅದಕ್ಕೆ ಕ್ಲಾಪ್ ಕೊಟ್ಟೆ ಒಂದು. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಡುಗೆ ನಮ್ಮ ಸೂರಿಚಿ ಅಡುಗೆ ಮನೆಗೆ ಬರೋದು ಸುಮಾರು ಟೈಮ್ ಆಯಿತು. ನೀವು ಸಿಗ್ಲಿಲ್ಲ ನನಗೆ, ನಾನು ಬಂದಿದ್ದೆ. ನೀವು ಬಂದಿದ್ರಲ್ಲ. ಓಕೆ, ಏನು ಸ್ಪೆಷಲ್ ಇವತ್ತು ಬರ್ತೀವಿ? ಇವತ್ತು ಹಬ್ಬದ ಸ್ಪೆಷಲ್ ಒಂದು ಪಾಯಸ ಮಾಡ್ತಾ ಇದ್ದೆ. ಪಾಯಸ, ಮತ್ತೆ ಇನ್ನೊಂದು ಇನ್ಸ್ಟಂಟ್ ಆಗಿ ಮಾಡುವಂಥದ್ದು ಒಂದು ಉತ್ತಪ್ಪ ಮಾಡ್ತಾ ಇದ್ದೆ. ಉತ್ತಪ್ಪನ? ಹೌದು, ಅದು ಮಿಕ್ಸ್ ವೆಜಿಟೇಬಲ್ ಉತ್ತಪ್ಪ. ಓಕೆ, ಒಂದು ಉತ್ತಪ್ಪ, ಇನ್ನೊಂದು ಪಾಯಸ. ಹೌದು. ಉತ್ತಪ್ಪದ ಹೇಳಿದ್ರೆ ಈಗ ನಾವು ಸಾಂಬಾರು ಚಟ್ನಿ ಜೊತೆ ತಿನ್ನುವಂಥದ್ದು ಆ ಥರ ಅಲ್ಲ? ಹೌದು ಹೌದು. ಓಕೆ, ಎರಡು ಮಳಿಗೆ ಅಡುಗೆ ಹೋಗುವ. ಆಯ್ತು, ಸರಿ ಸರಿ. ಎಸ್ ಮ್ಯಾಮ್, ಇವಾಗ ಫಸ್ಟಿಗೆ ಸ್ವೀಟಾ? ಹೌದು, ನವರಾತ್ರಿಗೆ ಸ್ಪೆಷಲ್ ಆಗಿ ಸ್ವೀಟ್ ಮಾಡ್ತಾ ಇದ್ದೇನೆ. ಓಕೆ, ಸ್ಟಾರ್ಟ್ ಮಾಡುವ. ಇದು ಪಾಯಸ ಅಂತ ಹೇಳ್ತಿದ್ರಲ್ಲ? ಹೌದು, ಕ್ಷೀರ ಪಾಯಸ. ಕ್ಷೀರ ಪಾಯಸ ಹೆಸರೇ ಚಂದ ಉಂಟು, ಕ್ಷೀರ ಪಾಯಸ. ಕ್ಷೀರ ಅಂದರೆ ಹಾಲು. ಹಾಲು ಪಾಯಸ. ಹಾಲು ಪಾಯಸ. ಓಕೆ, ಸ್ಟಾರ್ಟ್ ಮಾಡುವ. ಎಂತ ಬೇಕು ಫಸ್ಟಿಗೆ? ಫಸ್ಟ್ ನನಗೆ ಒಂದು ಕಡಾಯಿ ಬೇಕು. ಕಡಾಯಿ ಬೇಕಲ್ಲ? ಸ್ವಲ್ಪ ರವೆ ಹುರಿಲಿಕ್ಕಿದೆ. ಓಕೆ, ಹಾಂ, ಮಿಕ್ಸ್ ಆಗಬೇಕಲ್ಲ? ಹಾಂ. ಇದರಲ್ಲಿ ರವೆಯನ್ನು ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ. ಹಾಂ, ಓಕೆ. ಡ್ರೈ ರೋಸ್ಟ್. ಡ್ರೈ ರೋಸ್ಟ್. ಓಕೆ, ಒಂದು ಅರ್ಧ ಒಂದು ಸ್ಪೂನ್. ಒಂದು ಸ್ಪೂನಾ? ಒಂದು ಸ್ಪೂನ್. ಸಾಧಾರಣ ಒಂದು ಕಪ್ ಹಾಲಿಗೆ ಒಂದೂವರೆ ಸ್ಪೂನ್ ಸಾಕು. ಸಾಕಾಗುತ್ತಲ್ಲ? ಟೇಬಲ್ ಸ್ಪೂನ್. ಓಕೆ, ಸ್ವಲ್ಪ ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಳಿ. ಅಂದರೆ ಅದು ಹಾಲು ಕುದಿಯುವಾಗ ಹಾಕುವಾಗ ಗಂಟು ಕಟ್ಟದ ಹಾಗೆ ಸ್ವಲ್ಪ ಹುರಿಯೋದು, ಇಲ್ದಿದ್ರೆ ಅಗತ್ಯ ಇಲ್ಲ. ಹಾಗೆ ಹಾಕೋದು? ಹೌದು, ಬೇಕಾದ್ರೆ ಹಾಲಿನಲ್ಲಿ ಅದು ಕದಡಿಸಿ ಹಾಗೆ ಕುದಿಲಿಕ್ಕೆ ಇಡ್ಬೋದು. ಹಾಗೆ ಇಡ್ಬೋದು. ಹಾಗೆ ಕುದಿಲಿಕ್ಕೆ ಸ್ವಲ್ಪ ಇಟ್ರೆ ಅದು ಹಾಲು ಕುದಿಯುವಾಗ ಹಾಕಿದ್ರೆ ಬೇಗ ಆಗ್ತದೆ. ಇದು ಸ್ವಲ್ಪ ಘಮ ಘಮ ಬರ್ತದೆ ಹುರಿದು ಬರುವಾಗ. ಸ್ವಲ್ಪ ಕೆಂಪು ತರ ಬರುತ್ತಲ್ಲ? ಕೆಂಪು ಬೇಡ, ಕೆಂಪು ಆಗೋದು ಬೇಡ. ಸ್ವಲ್ಪ ಅದು ಬಿಸಿ ಆದರೆ ಸಾಕು. ರೋಸ್ಟ್, ಡ್ರೈ ರೋಸ್ಟ್. ಡ್ರೈ ರೋಸ್ಟ್ ಆದರೆ ಸಾಕಲ್ಲ? ಉರಿ ಸಣ್ಣದುಂಟಲ್ಲ, ಅಂದರೆ ಮತ್ತೆ ಕಪ್ಪಾದರೆ ಕಷ್ಟ. ಹಾಂ, ಹೌದು. ಆ್ಯಕ್ಚುಲಿ ಈ ಥರದ್ದು ಪಾಯಸ ಮಾಡುವಾಗ ನಾವು ಈ ಥರ ಹುಕ್ಕೊಳ್ಳುವಾಗ ಕರೆಕ್ಟ್ ನೋಡ್ಕೋಬೇಕಲ್ಲ? ಹೌದು. ಜಾಸ್ತಿ ನೋಡಿ ಘಮ ಘಮ ಬರಲಿಕ್ಕೆ ಶುರುವಾಯಿತು ರವೆಯದ್ದು. ಈಗ ನಾವು ಅದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳುವ. ಹಾಕ್ತೀರಾ? ಹೌದು. ಈಗ ಇದರಲ್ಲಿ ಹಾಲು ಹಾಕಿ ಬೇಯಿಸಿ. ಜಾಸ್ತಿ ಇದೆಯಲ್ಲ? ನೋಡಿ, ಒಂದು ಕಪ್ಪಿನಷ್ಟು ಹಾಲು ತಗೊಂಡಿದ್ದೀರಲ್ಲ? ಹೌದು, ಒಂದು ಕಪ್ನಷ್ಟು ಹಾಲು ಹಾಕ್ತಾ ಇದ್ದೇನೆ. ಇದು ಕುದಿ ಬರಲಿ. ಅಂದರೆ ತಳ ಹಿಡಿಯದ ಹಾಗೆ ಸ್ವಲ್ಪ ಕದಡಿಸ್ತಾ ಇರಬೇಕು. ಇದು ಕುದಿಯುವಾಗಲೇ ಇದಕ್ಕೆ ಗೋಡಂಬಿ ಮತ್ತು ನಾವು ನೆನೆಸಿ ಕಟ್ ಮಾಡಿದ ಬಾದಾಮಿಯನ್ನು ಹಾಕಬೇಕು. ನೆನೆಸಿ ಕಟ್ ಮಾಡಿದ? ಹೌದು, ನೆನೆಸಿ ಅದರದ್ದು ಸಿಪ್ಪೆ ಸುಲಿದು ಅದನ್ನು ಹಾಕಬೇಕು. ಆವಾಗ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಮಾಮೂಲಾಗಿ ನಾವು ಡ್ರೈ ಫ್ರೂಟ್ಸ್ ಬಂದಾಗ ಹಾಗೆ ಆಗ್ತದಲ್ಲ? ದ್ರಾಕ್ಷಿ ಮಾತ್ರ ಕೊನೆಗೆ ಹಾಕಬೇಕು. ಯಾಕೆಂದ್ರೆ ಒಂದೊಂದ್ಸಲ ದ್ರಾಕ್ಷಿ ಸ್ವಲ್ಪ ಹುಳಿ ಇದ್ದ ಹಾಗೆ ಇದ್ರೆ ಹಾಲು ಒಡಿತದೆ. ಈ ಪಾಯಸಕ್ಕೆಲ್ಲ? ಯಾವುದೇ ಪಾಯಸ ಆದ್ರೂ ಸಹ ಹಾಲಿನದ್ದು ಪಾಯಸ. ಈಗ ಶಾವಿಯ ಖೀರ್ ಮಾಡ್ತಾರೆ, ಅಕ್ಕಿಯದ್ದು ಖೀರ್ ಮಾಡ್ತಾರೆ, ಯಾವುದೇ ಖೀರ್, ರವೆಯದ್ದು ಖೀರ್ ಮಾಡ್ತಾರೆ. ಹಾಗೆ ಆ ಖೀರ್ ಮಾಡಿದಾಗ ಹಾಲಿನೊಟ್ಟಿಗೆ ದ್ರಾಕ್ಷಿಯನ್ನು ಮೊದಲೇ ಹಾಕಿದ್ರೆ ಆವಾಗ ಅದು ಹಾಲು ಒಡಿತದೆ. ಕೆಲವೊಂದು ಐಟಮಿಗೆ ನಾವು ತುಪ್ಪದಲ್ಲಿ ಹುರಿದು ಹಾಕ್ತೇವೆ. ಇದಕ್ಕೆ ಏನು ತುಪ್ಪದಲ್ಲಿ ಹುರಿಯುವ ಅವಶ್ಯಕತೆ ಇಲ್ಲ, ತುಪ್ಪದ ಅವಶ್ಯಕತೆ ಇಲ್ಲ. ಹೌದು, ಮತ್ತೆ ಸುಲಭವಾಗಿ ಮಾಡಲಿಕ್ಕೆ. ಈಗ ನವರಾತ್ರಿಯಲ್ಲಿ ಕೆಲವರು ಪಾರಾಯಣ ಮಾಡ್ತಾರೆ ಮನೆಯಲ್ಲಿ, ದೀಪಾವಳಿಗೆ ಸಹ ಹಾಗೆ ದುರ್ಗಾ ಸಪ್ತಶತಿ ಓದುವುದು, ಇಲ್ಲ ಲಲಿತಾ ಸಹಸ್ರನಾಮ, ಇಂಥದ್ದು ಏನಾದರೂ ಪಾರಾಯಣ ಎಲ್ಲ ಆಗ್ತದೆ. ಆವಾಗ ದೇವರಿಗೆ ಏನಾದರೂ ನೈವೇದ್ಯ ಇಡುವ ಅಂತ, ಆವಾಗ ಒಂದು ಸುಲಭವಾಗಿ ಮಾಡ್ಲಿಕ್ಕೆ ಆಗುವಂಥದ್ದು. ಹೌದು. ಮತ್ತೆ ಹೆಚ್ಚಿನ ದೇವಸ್ಥಾನದಲ್ಲಿ ಕ್ಷೀರ ಪಾಯಸ ನೈವೇದ್ಯ ಇರ್ತದೆ, ಸೇವೆ. ಹೌದು, ಕ್ಷೀರ ಪಾಯಸ ನೈವೇದ್ಯ ಅಂತ. ಹಾಗೆ ಸುಲಭವಾಗಿ ಎಲ್ರಿಗೂ ಮಾಡಲಿಕ್ಕೆ ಆಗುವಂಥದ್ದು. ನೋಡಿ, ಹಾಲು ಕುದಿಲಿಕ್ಕೆ ಶುರುವಾಯಿತು. ಹೌದು, ಈಗ ಇದು ರವೆಯನ್ನು ಹೌದು
ಹಾಕ್ತಾ ಹೋಗೋಣ. ಓಕೆ. ಅದು ಕುದೀತಾ ಬಂದ ಹಾಗೆ ಬೇಗ ಬೆಂದು ಬಿಡುತ್ತೆ ಅದು. ಮತ್ತೆ ಇದು ಗಟ್ಟಿ ಆಗ್ಲಿಕ್ಕಿಲ್ಲ ಇದು. ಜಸ್ಟ್ ಸ್ವಲ್ಪ ನೀರಾಗಿ ಇರಬೇಕಾ? ಹೌದು. ಅಂದ್ರೆ ನೀರು ಮಾತ್ರ ಆ್ಯಡ್ ಮಾಡ್ಲಿಕ್ಕಿಲ್ಲಲ್ಲ? ನೀರು ಹಾಕುವ ಅಗತ್ಯವೇ ಇಲ್ಲ. ಮತ್ತೆ ಇದು ಬಿಸಿ ಬಿಸಿ ಇರುವಾಗ ಸ್ವಲ್ಪ ನೀರಾಗಿರ್ತದೆ, ಮತ್ತೆ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತದೆ. ಹೌದು. ಈಗ ಸಕ್ಕರೆ ಹಾಕುವ ನಾವು. ಈಗ ನಾನು 1 ಚಮಚದಷ್ಟು ರವೆ ಹಾಕಿದ್ದೆ, 1-1.5 ಚಮಚದಷ್ಟು, ಹಾಗೆ 2 ಚಮಚದಷ್ಟು ಸಕ್ಕರೆ ಹಾಕ್ತಾ ಇದ್ದೆ. ಸಕ್ಕರೆ ಇದ್ರೆ ಚೆನ್ನಾಗಿರುತ್ತಲ್ಲ? ಹೌದು. ಜಾಸ್ತಿ ಸಹ ಆಗಬಾರ್ದು ಯಾವಾಗ. ಈಗ ಏಲಕ್ಕಿ ಮತ್ತು ಕೇಸರಿ ಅದನ್ನು ಸಹ ಹಾಕ್ತಾ ಇದ್ದೇನೆ. ನಿಜವಾಗಿ ಕೆಲವೊಂದು ದ್ರಾಕ್ಷಿಗಳು ಹಾಗೆ ಇರುತ್ತಲ್ಲ, ಹುಳಿ ಹುಳಿ ಥರ. ಹೌದು. ಆವಾಗ ಹಾಲು ಅದು ಹೆಚ್ಚಾಗಿ ಏನಾಗ್ತದೆ ಅಂದರೆ ಕೆಲವು ಕೇಕ್ಗೆಲ್ಲ ನಮಗೆ ಅಂಥದ್ದು ಬೇಕಾಗ್ತದೆ, ಹುಳಿ ಇದ್ದದ್ದು. ಈ ಪ್ಲಮ್ ಕೇಕ್ ಎಲ್ಲ ಮಾಡುವಾಗ ಅದಕ್ಕೆಲ್ಲ ಸ್ವಲ್ಪ ಹುಳಿ ಇರುವ ಹೌದು ದ್ರಾಕ್ಷಿಯನ್ನೇ ಹಾಕ್ತಾರೆ. ಆಯಿತು. ಇದು ರಫ್ ಆ್ಯಂಡ್ ಟಫ್ ಅಲ್ಲ? ಹೌದು. ಈಸಿ ಕೂಡ, ರಫ್ ಮಾಡ್ಲಿಕ್ಕೆ ಕೂಡ ಆಗ್ತದೆ. ಹೌದು, ಬೇಗ ಆಗ್ತದೆ, ಎಣಿಸೋದ್ರೊಳಗೆ ಆಗ್ತದೆ. ಈಗ ಮನೆಯಲ್ಲಿ ಮಕ್ಕಳೆಲ್ಲ ಸ್ವೀಟ್ ಬೇಕು ಅಂತ ಹೇಳಿದರೆ ಅವರು ಬೇಕು ಅಂತ ಕೂ ಮುಡಿ ಮೊದಲು ನಮ್ಮದು ಪಾಯಸ ರೆಡಿ ಆಗ್ತದೆ. ಅವಳು ನಿಲ್ಲೋಕೆ ಮುಂಚೆ ರೆಡಿ ಆಗ್ತದೆ ಮಕ್ಕಳೆಲ್ಲ. ಆಯ್ತು, ಸರ್ವ್ ಮಾಡೋಣ. ಓಕೆ. ಆಫ್ ಮಾಡಿದ್ರಾ? ಆಯ್ತು. ಓಕೆ. ಇನ್ನಾದರೆ ಸರ್ವ್ ಮಾಡಲಿಕ್ಕಲ್ಲ? ಹೌದು. ಓಕೆ. ಓಕೆ, ಈಗ ಸರ್ವ್ ಮಾಡೋದಲ್ಲ? ಹೌದು. ಬಿಸಿ ಬಿಸಿಯಾದ ಕ್ಷೀರ ಪಾಯಸ ಅಲ್ಲ? ಹೌದು. ಓಕೆ. ಸುಲಭವಾದ ರುಚಿಯಾದ ಕ್ಷೀರ ಪಾಯಸ ರೆಡಿ ಅಲ್ಲ? ಓಕೆ. ಸುಲಭವಾದ ರುಚಿಯಾದಲ್ಲ? ಹೌದು. ಬೇಗ ಮಾಡ್ಬೋದು, ಅದೇ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತಲ್ಲ? ಓಕೆ, ಟೇಸ್ಟ್ ನೋಡುವಲ್ಲ ಹಾಗಾದರೆ? ಖಂಡಿತ. ಓಕೆ, ಚಂದ್ರಿಕಾ ಮ್ಯಾಮ್ ಸಾಗಾಗಿರುವಂತಹ ಕ್ಷೀರ ಪಾಯಸ ರೆಡಿ ಮಾಡಿಕೊಡ್ತಾರೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಕ್ಷೀರ ಪಾಯಸ ತಯಾರಿಸುವ ವಿಧಾನ: ಮೊದಲಿಗೆ 2 ಚಮಚ ರವೆಯನ್ನು 2ರಿಂದ 3 ನಿಮಿಷದಷ್ಟು ಹುರಿದಿಟ್ಟುಕೊಳ್ಳಿ. ನಂತರ 1 ಕಪ್ ಹಾಲನ್ನು ಕುದಿಸಿ. ಕುದಿ ಬಂದ ನಂತರ ನೆನೆಸಿದ ಗೋಡಂಬಿ, ಬಾದಾಮಿ ಚೂರುಗಳನ್ನ ಹಾಕಿ ಬೇಯಿಸಿ. ಆ ನಂತರ ಹುರಿದ ರವೆಯನ್ನು ಕೈ ಬಿಡದೆ ತಿರುವುತ್ತಾ ಉದುರಿಸಿ. ಬಳಿಕ ಸಕ್ಕರೆ, ಏಲಕ್ಕಿ ಹಾಕಿ 1-2 ನಿಮಿಷ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಕ್ಷೀರ ಪಾಯಸ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.